ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ನೋಡಿ ನಾನೊಂದು ತಲೆಗೆ ಹಾಕೋ ಎಣ್ಣೆ ಬಿಸಿ ಮಾಡಿದ್ದೀನಿ. ನಿಮಗೆ ಡೀಟೇಲ್ಡ್ ರೆಸಿಪಿ ಬೇಕು ಅಂದರೆ ನನಗೆ ಹೇಳಿ, ನಾನು ನಿಧಾನವಾಗಿ ಅಥವಾ ಲಾಸ್ಟ್ ಟೈಮ್ ಮಾಡಿದಂಥ ಲಿಂಕ್ ಆದರೂ ಕೊಡ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಮನೆಯಲ್ಲಿರುವ ಸೊಪ್ಪನ್ನೇ ಹಾಕಿ ಮಾಡಿರುವಂಥದ್ದು. ನಾನು 2 ಬ್ಯಾಚಲ್ಲಿ ಮಾಡಿದ್ದೆ. ಮನೆಯವರ ಮೊನ್ನೆ ಅತ್ತಿಗೆಯವರೆಲ್ಲ ಬಂದಾಗ ಎತ್ಕೊಂಡು ಹೋಗಿದ್ದಕ್ಕೆ ಫುಲ್ ಖಾಲಿಯಾಗಿಬಿಟ್ಟಿತ್ತು. ಇದು 2ನೇ ಬ್ಯಾಚ್ ನೋಡ್ಬೋದು. ಒಟ್ಟು ನಾನು 3 ಲೀಟ್ರ್ ಎಣ್ಣೆ ಮಾಡಿದ್ದೀನಿ ನೋಡ್ಬೋದು. ಇದು ಎಷ್ಟು ಕಾಯಬೇಕು, ನೊರೆ ಬಂದಾಗ ಭಯಪಡಬೇಡಿ. ಎಷ್ಟು ಕಾಯಬೇಕು ಈ ಥರ ತೆಗೆದು ನಿಮಗೆ ತೋರಿಸ್ತೀನಿ ತಾಳಿ. ಸಿಮ್ಮಲ್ಲಿಟ್ಟೆ ಮಾಡಬೇಕಾಗಿದ್ದನ್ನ ಅದು ನೆನಪಲ್ಲಿ ಇಟ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಮಾಡಬಾರ್ದು. ಮನೆಯಲ್ಲಿ ನಾವು ಮಾಡಿದ ಎಣ್ಣೆದು ಒಂದು ಖುಷಿನೇ ಬೇರೆ. ನಾವು ತಲೆಗೆ ಹಾಕ್ಕೊಳ್ಬೋದು. ಎಷ್ಟು ನೊರೆ ಬರ್ತಾ ಉಂಟು ಅಂತ. ನಮ್ಮ ಅತ್ತೆ ಮಾಡ್ತಾಯಿದ್ರು. ಅತ್ತೆ ಇನ್ನೊಂದು ನಮೂನೆಯಲ್ಲಿ ಮಾಡ್ತಾಯಿದ್ರು, ರಸ ತೆಗೆದು ಸೊಪ್ಪಿದ್ದೆಲ್ಲ ಮಾಡ್ತಾಯಿದ್ರು. ನಾನು ಡೈರೆಕ್ಟ್ ಎಲೆ ಹಾಕಿನೇ ಮಾಡ್ತೀನಿ. ಎಷ್ಟು ಕಾಯಬೇಕಂದು ನೋಡಿ. ಈ ಥರ ತೆಗೆದು ನೋಡಿ, ನಾವು ಈ ಥರ ಕೈಯಲ್ಲಿ ನಾವು ಬತ್ತಿ ಮಾಡ್ತೀವಲ್ಲ, ಆ ಥರ ತಿರುಗಿಸಿದಾಗ ಅದು ಬತ್ತಿ ಥರ ಬರುತ್ತೆ. ನಿಮಗೆ ರೌಂಡಾಗಿ ನೋಡ್ಬೋದು. ಎಷ್ಟು ಡೀಟೇಲಾಗಿ ತೋರಿಸಿದ್ದೀನಿ ನಿಮಗೆ. ಇಷ್ಟ ಆದರೆ ಸಾಕು. ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದರೆ, ಈಗ ಹೊಸ ಸಬ್ಸ್ಕ್ರೈಬರ್ ತುಂಬ ಜನ ಆಗಿದ್ದೀರಾ ನೀವು. ಬೇಕಂದರೆ ಹೇಳಿ, ಇನ್ನೊಂದು ಸಲ ನಾನು ಮಾಡಿ ತೋರಿಸ್ತೇನೆ ನಿಮಗೆ. ನೆಕ್ಸ್ಟು ಮಾಸಿಕ ವರ್ಷಾಂತಿಕ ಎಲ್ಲ ಬರುತ್ತೆ ನಮ್ಮ ಅತ್ತೆದು. ಆವಾಗ ಕೊಟ್ಟು ಕಳಿಸ್ಬೋದು, ಅಥವಾ ಅವ್ರು ಇಲ್ಲಿಗೆ ಬರ್ತಾರೆ, ಏನೋ ಒಂದು ಆಗುತ್ತೆ ಅಂದ್ಬಿಟ್ಟು ನಾನು ಪುನಃ ಒಂದಷ್ಟು ಮಾಡಿಟ್ಟಿದ್ದೀನಿ ನೋಡ್ಬೋದು ಇಲ್ಲಿ. ಆನಂತರ ಬಿಸಿಯಾಗಿ ಅದನ್ನು ಸೋಸಿ ಬಾಟ್ಲಿಗೆ ಹಾಕಿಡಬೇಕು. ಇವತ್ತು ನೋಡಿ ಸಾಬುದಾನದ್ದು ಉಪ್ಪಿಟ್ಟು ಮಾಡಿದ್ದೀನಿ. ಹೇಗೆ ಕಿಚಡಿ ಅಂತಲೂ ಹೇಳ್ತಾರೆ. ಸಬ್ಬಕ್ಕಿನ ತೊಳೆದು ನೋಡಿ, ಜಸ್ಟ್ ಮುಳುಗಿ ಒಂದು ಅರ್ಧ ಇಂಚು ನೀರು ಸಾಕು, ಅಷ್ಟು ನೀರು ಹಾಕಿಟ್ಟಿದ್ದೀನಿ. ಅದಕ್ಕೆ ನೋಡಿ ಉಪ್ಪು, ಸಾರಿನ ಪುಡಿ, ಸಾಂಬಾರು ಪುಡಿ ಏನಾದರೂ ಒಂದು, ಇಂಗು, ಅರಿಶಿನ, ಸ್ವಲ್ಪ ಹುಳಿ ಪುಡಿ ಇಷ್ಟನ್ನು ಹಾಕಿ ಹಿಂದಿನ ಅವತ್ತು ರಾತ್ರಿ ಅಥವಾ ಒಂದು 4-5 ಗಂಟೆ ಬಿಟ್ಟರೆ ಸಾಕದನ್ನ ನೆನೆಸಿಡಬೇಕು ನೋಡಿ. ಆನಂತರ ಅದಕ್ಕೆ ನೋಡಿ ನೆಲಗಡಲೆನ ಹುರಿದು ಸಿಪ್ಪೆ ತೆಗಿತಾ ಇದ್ದೀನಿ ನೋಡ್ಬೋದು. ಅದಕ್ಕೆ ಸ್ವಲ್ಪ ಹಾಕಬೇಕು, ತುಂಬಾ ಟೇಸ್ಟಾಗಿ ಬರುತ್ತೆ ಇದು. ನನ್ನ ಹತ್ರ ಈ ಶುಂಠಿ ಎಲ್ಲ ಬರುತ್ತೆ ನೋಡಿ ಜಿಯೋ ಮಾರ್ಟಲ್ಲಿ, ಅದು ಬ್ಯಾಗ್ ಇತ್ತು. ಅದರಲ್ಲಿ ಹಾಕಿ ನೀಟಾಗಿ ಉಜ್ಜಿ ನೋಡಿ, ಸಿಪ್ಪೆ ಎಲ್ಲ ಹೋಗಿಬಿಡ್ತು. ಆ್ಯಕ್ಚುಲಿ ಸಿಪ್ಪೆ ತೆಗೆದಿದ್ದು ಸಿಗುತ್ತೆ, ತಂದಿದ್ದು ಖಾಲಿಯಾಗಿತ್ತು ಅಂತ ಹಸಿ ಇದು ನೆಲಗಡಲೆನ ಫ್ರೈ ಮಾಡಿ ನೋಡಿ ಸಿಪ್ಪೆ ತೆಗಿತಾ ಇದ್ದೀನಿ ನೋಡ್ಬೋದು. ಆನಂತರ ಇದಕ್ಕೆ ಗೆರಸೆಗೆ ಹಾಕಿ ಅದನ್ನು ಫಿಲ್ಟ್ರ್ ಮಾಡಿಕೊಂಡ್ರೆ ಸರಿ ನೋಡ್ಬೋದು. ಈಸಿಯಾಗಿ ಕೆಲಸ ಆಗಿಬಿಡುತ್ತೆ ನೋಡಿ. ಇಷ್ಟ ಆಗಿದೆ. ಇದರಲ್ಲಿ ಅರ್ಧ ನಾನು ಇವತ್ತೇ ಅಂದರೆ ಮುಂಚಿನ ಅವತ್ತು ರಾತ್ರಿನೇ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಉಳಿದ ಅರ್ಧನ ಸ್ವಲ್ಪ ಅದನ್ನ ಜಜ್ಜಬೇಕು. ಒಂಥರ ಕ್ರಷ್ ಮಾಡಿದರೆ ಸಾಕು. ಮಿಕ್ಸಿಗೆ ಹಾಕಿದರೆ ತೀರಾ ಪುಡಿ ಆಗಿಬಿಡುತ್ತೆ. ಆ ಥರ ಮಾಡ್ಕೋಬೇಡಿ. ಈ ಥರ ನೋಡಿ ಪುಡಿ ಮಾಡಿಬಿಟ್ಟು ಅರ್ಧ ಇವತ್ತು ಹಾಕಿ, ಅರ್ಧ ಮಾರನೇ ದಿವಸ ಒಗ್ಗರಣೆ ಹಾಕುವಾಗ ಹಾಕಿದೆ ನಾನು. ಈ ಥರ ಮಾಡೋದ್ರಿಂದ ಏನು ಗೊತ್ತಾ, ಸ್ವಲ್ಪ ಸ್ಮೂತ್ ಇರುತ್ತೆ, ಸ್ವಲ್ಪ ಬಾಯಿಗೆ ಸಿಗುವಂಗಿರುತ್ತೆ, ತುಂಬಾ ಅದ್ಭುತವಾಗಿ ಬರುತ್ತೆ. ಮಾರನೇ ದಿವಸ ನೋಡಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ಳಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು. ನಾನು ಈ ಸಲ ಹಾಕ್ಕೊಂಡಿರಲಿಲ್ಲ. ಆನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ಕಾಯಿ ಮೆಣಸು, ಇಂಗು ಎಲ್ಲ ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ಆಲೂಗೆಡ್ಡೆನ ಹಾಕ್ಕೋಬೋದು. ಇದು ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆಲ್ಲ ನೀರಿನ ಅಳತೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ, ಕೆಲವೊಂದು ಸ್ವಲ್ಪ ಜಾಸ್ತಿ ನೀರು ಎಳ್ಕೊಳ್ಳುತ್ತೆ, ಕೆಲವೊಂದು ಸಲ ಕಡಿಮೆ ನೀರು ಎಳ್ಕೊಳ್ಳುತ್ತೆ ನೋಡಿ. ಆಲೂಗೆಡ್ಡೆ ಹಾಕಿ ಸ್ವಲ್ಪ ಅರಿಶಿಣ ಹಾಕಬೇಕು. ಅದಕ್ಕೆ ಅದು ಸ್ವಲ್ಪ ಕ್ರಿಸ್ಪಾಗಿ ಕುರುಕುರು ಅನ್ನೋಂಗೆ ಫ್ರೈ ಆಗಬೇಕು. ಅಷ್ಟೊತ್ತಿಗೆ ನೋಡಿ ಇಲ್ಲಿ ನೆನೆಸಿಟ್ಟಿದ್ದಂಥದ್ದು ಎಷ್ಟು ನೀಟಾಗಿ ನೆಂದಿದೆ ಅಂತ, ಅದನ್ನ ಸ್ವಲ್ಪ ನೀಟಾಗಿ ಹಿಂಗೆ ಬಿಡಿಸ್ಕೊಳ್ಳಿ. ಅಷ್ಟು ಉದುರಾಗಿ ಬರಬೇಕದು ನೋಡಿ. ನಾವು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಆನಂತರ ನಾವು ಅದಕ್ಕೆ ಒಂದು 5 ನಿಮಿಷನಾದರೂ ಫ್ರೈ ಮಾಡಬೇಕು. ಆನಂತರ ನೆನೆಸಿಟ್ಟಿದ್ದ ಸಾಬುದಾನನ ಅಥವಾ ಸಬ್ಬಕ್ಕಿನ ಹಾಕಬೇಕು. ಈ ಬೆಳಗಿನ ಗಡಿಬಿಡಿಗೆಲ್ಲ ಈ ಮಕ್ಕಳಿಗೂ ಇದು ಇಷ್ಟ ಆಗುತ್ತೆ ತಿಂಡಿ. ನಿಮಗೆ ಸಾರಿನ ಪುಡಿಯ, ಗರಂ ಮಸಾಲೆ ಪುಡಿಯ, ಸಾಂಬಾರು ಹುಡಿನ ಯಾವುದು ಬೇಕಾದರೂ ಹಾಕೋಬೋದು. ಇದಕ್ಕೆ ಮಕ್ಕಳು ಇಷ್ಟಪಡ್ತಾರೆ ಅಂತಂದರೆ ಇದಕ್ಕೆ ನೆಲಗಡ್ಡೆನ ಇಡಿಯಾಗಿ ಹಾಕ್ಬೋದು. ಮಕ್ಕಳು ಇಷ್ಟಪಡ್ತಾರೆ. ಅದನ್ನ ಇಷ್ಟೇ ಮಾಡಿ ಹೋದಿದ್ರೆ ಸರಿ. ಸ್ವಲ್ಪ ಹೀಗೆ ಕೈ ಆಡಿಸಿ ಎಣ್ಣೆ ಫುಲ್ಲು ಕವರ್ ಆಗುವಂಗೆ ಮಾಡಿ, ಆನಂತರ ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸಿ, ಮಧ್ಯೆ ಒಂದು 2 ಸಲ ಕೈ ಹಾಕಿದರೆ ಸಾಕು, ತಿಂಡಿ ರೆಡಿಯಾಗಿಬಿಡುತ್ತೆ.
ಅದ್ರ ಜೊತೆ ಕೋಸಂಬರಿ ಮಾಡಿದ್ದೆ ನೋಡ್ಬೋದು, ನನ್ನ ಹೆಸರು ಕಾಳಿದ್ದು. ಮಧ್ಯಾಹ್ನದ ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ ನೋಡ್ಬೋದು. ಮುದ್ದೆ ಮತ್ತು ಚಂಡ್ರುಲಿ ಮಾಡಿದ್ದೀನಿ. ಚಂಡ್ರುಲಿ ಅಂದರೆ ಮಾವಿನ ಹಣ್ಣಿನ ಗೊಜ್ಜು, ಹಸಿ ಮಾವಿನ ಹಣ್ಣಿದ್ದು. ನೋಡಿ ಪಕ್ಕದಲ್ಲಿ ಅನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ರಸ ತೆಕ್ಕೊಂಡು ಚಂಡ್ರುಲಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಮಾವಿನ ಹಣ್ಣಿನ, ಇಡೀ ಮಾವಿನ ಹಣ್ಣಿನ, ಕಾಟು ಮಾವಿನ ಹಣ್ಣು, ಚಿಕ್ಕ ಚಿಕ್ಕದು ಮಾವಿನ ಹಣ್ಣು ಬರುತ್ತಲ್ಲ, ಒಂದು ಮೀಡಿಯಮ್ ಸೈಜ್ ಇದ್ದರೂ ಓಕೆನೇ, ಏನು ತೊಂದರೆ ಇಲ್ಲ. ಅದನ್ನ ಒಗ್ಗರಣೆ ಹಾಕೋಣ, ಒಂದು ಪಲ್ಯ ಮಾಡೋಣ. ನೋಡಿ ಫಸ್ಟ್ ಬಾಣಲಿಗೆ ಉದ್ದಿನಬೇಳೆ ಸಾಸಿವೆ ಹಾಕಿ ಅದು ಚಟಪಟ ಅಂದಾಗ ಕರ್ಬೇವಿನ ಸೊಪ್ಪು, ಕೆಂಪು ಮೆಣಸು, ಇಂಗು ಹಾಕಿ, ಇದಕ್ಕೆ ಖಾರಕ್ಕೆ ಮತ್ತು ಇನ್ನೇನು ಬೇಡ, ನಿಮಗೆ ಬೇಕು ಅಂತ ಖಾರ ಜಾಸ್ತಿ ಬೇಕು ಅಂತಂದರೆ ಒಂದ ಕಾಯಿ ಮೆಣಸು ಹಾಕ್ಕೊಳ್ಳಿ, ಒಂದ ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಮೇಲಿಂದ ಮೇಲೆ ಸ್ವಲ್ಪ ಸಿಪ್ಪೆ ತೆಗೆದು ಆ ಒಗ್ಗರಣೆಗೆ ಹಾಕಿದರೆ ಆಗೇ ಬಿಡ್ತು. ಹುಳಿ ಉಂಟ ಅಂತ ನೋಡಿಕೊಂಡೆ, ಹುಳ ಇರುತ್ತೆ ಈಗ ಮಳೆ ಬಂದ ಕಾರಣ, ಅದು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈ ಬದನೆಕಾಯಿ, ಈ ಮಾವಿನ ಹಣ್ಣು, ಈ ಮಳೆ ಬಂದರೆ ಸ್ವಲ್ಪ ಡೇಂಜರಸ್, ಹುಳ ಆಗಿಬಿಡುತ್ತೆ ಅಂತ. ಒಂದೆರಡು ಹುಳದ್ದು ಸಿಕ್ಕಿತ್ತು ನನಗೆ. ಸ್ವಲ್ಪ ನಿಮಗೆ ಒಂದು ಅಂದಾಜು ಆಗುತ್ತೆ, ಒಂದು ಸೈಡ್ ಸಿಪ್ಪೆ ತೆಗೆದಾಗ ನಿಮಗೆ ಅಂದಾಜು ಆಗುತ್ತೆ. ಒಂದು 4-5 ಮಾವಿನ ಹಣ್ಣಿದ್ದು ಮಾಡಿದ್ದೆ ನೋಡ್ಬೋದು. ನೋಡಿ ಚಟಪಟ ಅಂದಾಗ ಅದಕ್ಕೆ ನೋಡಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಬೇಕಿನ್ನು. ಕೆಂಪು ಮೆಣಸೊಂದು ಹಾಕಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು, ನುರಿಯೋಕ್ಕೂ ತುಂಬ ಚೆಂದ. ಸ್ವಲ್ಪ ಒಗ್ಗರಣೆ ತೆಗೆದಿಟ್ಕೊಂಡೆ ನಾನು ಆ್ಯಕ್ಚುಲಿ. ನೋಡಿ ಒಗ್ಗರಣೆ ನಾನು ಚಂಡ್ರುಲಿಗೆ ಬೇಕು ಅಂತ ತೆಗೆದಿಟ್ಕೊಂಡೆ ನೋಡಿ. ಆನಂತರ ಮಾವಿನ ಹಣ್ಣನ್ನು ಹಾಕಿ ಸ್ವಲ್ಪ ಹುರಿದು, ಆನಂತರ ಸ್ವಲ್ಪ ನೀರು ಹಾಕಿ, ಉಪ್ಪು, ಬೆಲ್ಲ, ಹುಳಿ ಎಷ್ಟು ಉಂಟು ಅದರ ಮೇಲೆ ನಾವು ಬೆಲ್ಲ ಹಾಕ್ಕೊಳ್ಬೇಕು ಇದಕ್ಕೆ. ಇದಂತೂ ಭಾಳ ಅದ್ಭುತವಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಇದು. ನಮ್ಮ ಬ್ರಾಹ್ಮಿನ್ಸಲ್ಲಿ ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋದು, ಸ್ವಲ್ಪ ಸಿಹಿ ಜಾಸ್ತಿ ಹಾಕ್ತೀವಿ, ನೀವು ಬೇಡ ಅಂತ ಕಡಿಮೆ ಹಾಕ್ಕೊಳ್ಳಿ. ಅದಕ್ಕೆ ತಕ್ಕಂತೆ, ಹುಳಿನ ಹೊಡೆಯೋದಕ್ಕೆ ತಕ್ಕಂತೆ ಇದು ಬೆಲ್ಲ ಹಾಕಲೇಬೇಕಾಗತ್ತೆ. ಇದು ಅನ್ನದ ಜೊತೆ, ಗಂಜಿ ಜೊತೆ ಎಲ್ಲ ಭಾಳ ಚೆಂದ ಆಗುತ್ತೆ. ಇದು ಒಂದು ಚೀಪ್ಕೊಂಡು ತಿನ್ನೋಕ್ಕೆ ಅಷ್ಟು ಚೆಂದ ಆಗುತ್ತೆ. ಅದು ಬೇಯ್ತಾ ಇರುವಾಗ ಇಲ್ಲಿ ಒಂದು ಚಂಡ್ರುಲಿ ಮಾಡ್ಕೊಳ್ಳೋಣ. ಮಾವಿನ ಹಣ್ಣಿನ ಅದನ್ನ ಹುಳ ಇದೆಯಾ ಇಲ್ವೋ ಅಂತ ನೋಡಿಕೊಂಡು ರಸ ಹಿಂಡಿ ತೆಕ್ಕೊಳ್ಳಿ. ನಾನು ತುಂಬ ಸಲ ತೋರಿಸಿದ್ದೀನಿ, ಈ ದ್ವಾದಶಿ ವೀಡಿಯೋದಲ್ಲಿ ಕೂಡ ಹಾಕಿದ್ದೀನಿ ನಿಮಗೆ. ಅದನ್ನ ನೀವು ನೋಡ್ಕೋತಾ ಬನ್ನಿ ಅದನ್ನೆಲ್ಲ. ಸ್ವಲ್ಪ ಇನ್ನೊಂದು 2 ಸಲ ನೀರು ಹಾಕಿ ಅದನ್ನ ತೊಳೆದು ತೆಗೆದ್ರೆ ಮತ್ತೂ ರಸ ಬರುತ್ತೆ. ಈ ಕಾಟು ಮಾವಿನ ಹಣ್ಣಲ್ಲಿ ಇದೊಂದು ಸ್ಪೆಷಾಲಿಟಿ. 2-3 ಸಲ ನಾವು ನೀರು ಹಾಕ್ಕೊಂಡು ಅದರದ್ದು ಪಲ್ಪ್ ತೆಕ್ಕೊಳ್ಬೇಕಾಗ್ತದೆ. ಇದು ನೀರೇನು ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನು ಮೊನ್ನೆ ಕಳೆದ ವಾರದ ವೀಡಿಯೋದಲ್ಲಿ ತೋರಿಸಿದ್ದೆ ಇದನ್ನ. ನೋಡಿ ಇದಾಗೇ ಬಿಡ್ತು. ನಾನು ಇದ್ರ ಜೊತೆ ಮುದ್ದೆ ಮಾಡಿ, ನಂಗೆ ಅದು ಭಾಳ ಇಷ್ಟ ಆಯಿತು, ನಮಗೆಲ್ರಿಗೂ ಇಷ್ಟ ಆಯಿತು. ಅದಕ್ಕೆ ಉಪ್ಪು, ಬೆಲ್ಲ ಹಾಕಿ, ಆನಂತರ ಒಗ್ಗರಣೆ ಹಾಕಿ, ಬೇಕಂದರೆ ಒಂದು ಕಾಯಿ ಮೆಣಸು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕೆಲವರು ಹಾಕ್ಕೊಂಡಿರ್ತಾರೆ, ಕೆಲವರು ಈರುಳ್ಳಿ ಹಾಕ್ಕೊಳ್ಳೋ ಇರ್ತಾರೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ನಾನು ಹಾಕಿಲ್ಲ. ನೋಡಿ ಬರೀ ಇಂಗು, ಉಪ್ಪು, ಬೆಲ್ಲ ಹಾಕ್ಕೊಂಡು ಒಂದು ಒಗ್ಗರಣೆ ಹಾಕಿ, ಕಾಯಿ ಮೆಣಸೊಂದು ಕಟ್ ಮಾಡಿ ಹಾಕ್ಕೊಂಡೆ. ಈ ಕೆಂಪು ಮೆಣಸು ಹಾಕ್ಕೊಂಡಿದ್ವಲ್ಲ, ಈ ಕೆಂಪು ಮೆಣಸನ್ನು ನೋಡಿ ಹೀಗೆ ಅದನ್ನ ಪುಡಿ ಮಾಡಿಕೊಂಡ್ರೆ ಬೇಕಾದಷ್ಟು ಘಮನೂ ಬರುತ್ತೆ, ಖಾರನೂ ಬರುತ್ತೆ. ಅದರಿಂದ ಇದನ್ನೇ ಕುದಿಸಿದ್ರೆ ನಮಗೆ ಕೃಷ್ಣ ಮಠದಲ್ಲಿ ಮಾಡುವ ಗೊಜ್ಜು ಆಗುತ್ತೆ. ನಾನು ಕಳೆದ ವಾರ ಕೂಡ ಇದರ ವಿಡಿಯೋ ಹಾಕಿದ್ದೆ. ಬಟ್ ಇದ್ರ ಜೊತೆ ಮುದ್ದೆ ತುಂಬ ಚೆನ್ನಾಗಾಗುತ್ತೆ. ನನಗೆ ಅದು ಗೊತ್ತೇ ಇರಲಿಲ್ಲ, ಫಸ್ಟ್ ಟೈಮ್ ನಾನು ಆ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು. ಮುದ್ದೆ ಕೂಡ ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಮಾಡಿದ್ದೆ, ಸ್ವಲ್ಪ ಕಾಯಿ ಮೆಣಸು, ಶುಂಠಿ ಎಲ್ಲ ಹಾಕಿ ಮಾಡಿದ್ದೆ. ಅದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ, ನೋಡ್ಕೋತಾ ಬನ್ನಿ. ಆವಾಗ ನೋಡಿ ಶುಂಠಿ, ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಪಕ್ಕದಲ್ಲಿ ಇಟ್ಟಿದ್ದೆ, ಮರ್ತೋಯ್ತು. ನಂತರ ಕೊನೆಗೆ ಹಾಕ್ಕೊಂಡೆ. ಪಾತ್ರೆಗೆ ನೋಡಿ ನೀವು ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು, ನೀರು, ಉಪ್ಪು ಮತ್ತು ಸ್ವಲ್ಪ ತುಪ್ಪ, ಆಮೇಲೆ ಒಂದು ಅರ್ಧ ಚಮಚೆಯಷ್ಟು ರಾಗಿ ಹಿಟ್ಟನ್ನು ಕರಗಿಸಿ ಹಾಕಿದ್ದೀನಿ. ಇದೆಲ್ಲ ಜಜ್ಜಿ ಅದೇ ನೀರಿಗೆ ಹಾಕಿ ಒಂದು ರೌಂಡ್ ಕುದಿಸಿ, ಆನಂತರ ರಾಗಿ ಹಿಟ್ಟಾಗಿ ಮುದ್ದೆ ಮಾಡಬೇಕು. ಭಾಳ ಅದ್ಭುತವಾಗಿರುತ್ತೆ. ಸೋದೆ ಮಠದಲ್ಲಿ ಒಂದು ಸಲ ಮಾಡಿದ್ರು, ನಲ್ಲಿ ತಿಂದಿದ್ದೆ. ಯಾರೋ ಸ್ವಾಮೀಜಿಗಳಿಗೆ ಭಿಕ್ಷೆ ಮಾಡಿಸಿದಾಗ ಈ ಥರ ಎಲ್ಲ ಮಾಡಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತದು.
ನೋಡಿ ಎಲ್ಲನೂ ಅದಕ್ಕೆ ಹಾಕಿ ಕುದಿಸ್ಕೊಳ್ಳಿ. ನನಗೆ ಕೊತ್ತಂಬರಿ ಸೊಪ್ಪು ಮರ್ತೋಯ್ತು ಅಂತ ನನಗೆ ಪಕ್ಕದಲ್ಲೇ ಮಾಡಿಟ್ಟಿದ್ದೆ, ಆಮೇಲೆ ಅದನ್ನೂ ಸ್ವಲ್ಪ ಜಜ್ಜಿ ಹಾಕ್ಕೊಂಡೆ. ಕುದಿಬೇಕು ಇದು. ತುಪ್ಪ ಹಾಕಬೇಕು, ನಾವು ಮುದ್ದೆಗೆ ತುಪ್ಪ ಹಾಕೇ ಹಾಕ್ತೀವಿ, ಘಮ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ರಾಗಿ ಮುದ್ದೆ ನೀವು ಊರಲ್ಲಿ ಯಾರೆಲ್ಲ ತಿಂತೀರಾ ಕಮೆಂಟ್ಸಲ್ಲಿ ಹೇಳಿ. ನೋಡಿ ಕೊತ್ತಂಬರಿ ಸೊಪ್ಪು ಮರ್ತಿ ಬಿಟ್ಟಿದ್ದೇನೆ, ಇನ್ನೊಂದು ಸಲ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಸಲ ಮಸಾಲೆ ಮುದ್ದೆ ಮಾಡಿ ನೋಡಿ ನೀವು. ಜೋಳದ ಹಿಟ್ಟಿನ ಮುದ್ದೆ ಕೂಡ ಇದೇ ಥರ ಮಾಡಲಿಕ್ಕಾಗತ್ತೆ. ಸ್ವಲ್ಪ ಜೋಳದ ಮುದ್ದೆ ಮಾಡೋದು ಕಡಿಮೆ, ನಾನು ರಾಗಿ ಮಾಡಿದಷ್ಟು ಜೋಳ ಮಾಡೋದಿಲ್ಲ. ನೋಡಿ ಎಲ್ಲ ಹಾಕಿ ಇದನ್ನ ಗೊಟಾಯಿಸಿಬಿಟ್ಟು ಹಿಟ್ಟೆಲ್ಲ ಹಾಕಿ ನೋಡಿ ಇನ್ನೊಂದು ಸಲ ಗೊಟಾಯಿಸಿ ಅದನ್ನ ಮುದ್ದೆ ಕಟ್ಟಿದರೆ ಹಾಕೇ ಬಿಟ್ಟು. ಡೀಟೇಲ್ಡ್ ವೀಡಿಯೋ ತುಂಬ ಸಲ ತೋರಿಸಿದ್ದೀನಿ ಜಟ್ಪಟ್ ಮುದ್ದೆ ಹೇಗೆ ಮಾಡೋದು ಅಂತ. ತುಂಬ ಸ್ಮೂತಾಗಿ ಬರಬೇಕು, ಇಲ್ಲಾಂದರೆ ಕರಗೋದಿಲ್ಲ. ಮತ್ತು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಿಕೊಳ್ಳಿ. ಬಿಸಿ ಬಿಸಿ ಇದಕ್ಕೆ ನೋಡಿ ನೀರು ಹಿಡ್ಕೊಂಡು ಮುದ್ದೆ ಮಾಡ್ಕೊಳ್ಳಿ. ನೋಡಿ ನೀರು ಹಿಡ್ಕೊಳ್ಳೋದು ಮರ್ತಿದ್ದೆ ನಾನು, ಆನಂತರ ತಗೊಂಬಂದು ಮುದ್ದೆ ಮಾಡಿದೆ. ಹಾಗೇ ಬಿಟ್ಟು ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆ. ಆಮೇಲೆ ಕೋಸಂಬರಿ ಮಾಡಿದ್ದೆ ನಾನು, ಹೆಸರು ಕಾಳಿನ ಕೋಸಂಬರಿ ಜೊತೆ ಸರ್ವ್ ಮಾಡಿದ್ದೀನಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರಿಗೆ ಉಡುಪಿ ಅಡಿಗೆ ಸಾತ್ವಿಕ ಅಡಿಗೆ ಬೇಕು ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ನಿಮಗೆ ಏನಾದರೂ ಕ್ವಶನ್ ಇದ್ದರೆ, ಏನಾದರೂ ಬೇರೆ ರೆಸಿಪಿ ಮಾಡಬೇಕು ಅಂತ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ. ನೋಡಿ ಮಾವಿನ ಹಣ್ಣಿನ ಪಲ್ಯ, ಚಂಡ್ರುಲಿ ಎಲ್ಲನೂ ರೆಡಿ ಆಗಿಬಿಡ್ತು. ಊಟ ನೋಡಿ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಯಿತಾ, ಮಾಡಿ ನೋಡಿ ಎಲ್ಲರೂ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ನಿಮಗೆ.